ಪುತ್ತೂರು ದರ್ಬೆ ಮೊಯಿದ್ದೀನ್ ಕಾಂಪ್ಲೆಕ್ಸ್ನಲ್ಲಿ ಇಂದು ಆಲ್ಜಾಜ್ ಫ್ರೆಶ್ ಚಿಕನ್ ಸೆಂಟರ್ ಮಳಿಗೆ ಶುಭಾರಂಭಗೊಂಡಿದೆ. ಸಾಲ್ಮರಾ ಸರ್ಫುದ್ದೀನ್ ತಂಗಳ್ ಅವರು ದುವಾದೊಂದಿಗೆ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ನಂತರ ಮಾತನಾಡಿದ ಇವರು, ಜನರಿಗೆ ಹಲಾಲಾದ ಫ್ರೆಶ್ ಚಿಕನ್ ನೀಡುವುದು ಉತ್ತಮ, ಅಗತ್ಯ ಶುದ್ಧ ಆಹಾರ ಸೇವನೆ ಆರೋಗ್ಯಕರ ಎಂದು ಸಂಸ್ಥೆಗೆ ಶುಭ ಹಾರೈಸಿದ್ದಾರೆ. ಈ ವೇಳೆ ಮುಖ್ಯ ಅತಿಥಿಯಾಗಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ರೋಟರಿ ಜಿಲ್ಲಾ ಕಾರ್ಯದರ್ಶಿ ಪ್ರಾಜೆಕ್ಟ್ಸ್ ರೋ ಆಸ್ಕರ್ ಆನಂದ್, ಪದ್ಮಶ್ರೀ ಸೋಲಾರ್ನ ಮಾಲಕರಾದ ಸೀತಾರಾಮ್ ರೈ, ದರ್ಬೆ ಮಸೀದಿ ಅಧ್ಯಕ್ಷರಾದ ಅಬ್ದುಲ್ ರಹೀಂ ಆಜಾದ್, ಸ್ಥಳೀಯ ನಗರಸಭಾ ಸದಸ್ಯರಾದ ಮನು ಕಲ್ಲಾರೆ, ನಗರಸಭಾ ಮಾಜಿ ಸದಸ್ಯರಾದ ಮಹಮ್ಮದ್ ಅಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಲ್ಲಿ ಅಲ್ಜಾಜ್ ಚಿಕನ್ ಸೆಂಟರ್ ಇವತ್ತು ಓಪನ್ ಆಗಿದೆ. ಇದರ ಸದುಪಯೋಗ ಈ ನಾಡಿನ ಈ ಊರಿನ ಎಲ್ಲ ಜನರಿಗೆ ಹಿತವಾಗಲಿ ಅಂತ ಹಾರೈಸುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಕಳಿಸ್ತೇನೆ. ಅಸ್ಸಲಾಮು ಅಲೈಕುಂ. We are serving all kinds of chicken items. We are separate items as per the customers' requirements, like whole legs, whole chicken, or parts of chicken, every parts of chickens, and also all kinds of snacks we are serving here, like nuggets and samosa and veg items, fish items, every types of snacks we are serving here. We hope all the cooperations from all the residents in Puttur, like from all types of all kinds of residents in Puttur. We are hoping all your services, all your cooperations from you.